ನೆನೆಗುದಿಗೆ ಬಿದ್ದು ಜನರ ಆಕ್ರೋಶಕ್ಕೆ ಗುರಿಯಾಗಿದ್ದ ಇಂದ್ರಾಳಿ ರೈಲ್ವೆ ಬ್ರಿಡ್ಜ್ ಕಾಮಗಾರಿಯನ್ನ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ವೀಕ್ಷಿಸಿದ್ದಾರೆ. ಈ ಸೇತುವೆ ಕಾಮಗಾರಿಯಿಂದ ಉಂಟಾದ ವ್ಯವಸ್ಥೆ ಬಗ್ಗೆ ಹಲವು ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿತ್ತು, ಪ್ರತಿಭಟನೆ ನಡೆಸುವಂತ ಎಚ್ಚರಿಕೆಯನ್ನು ಕೂಡ ನೀಡಿತ್ತು. ಇನ್ನು ಇದೀಗ ಸಂಸದರು ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದ್ದಾರೆ. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಕೋಟ ಶ್ರೀನಿವಾಸ್ ಪೂಜಾರಿ ಶೀಘ್ರ ಸೇತುವೆ ಉದ್ಘಾಟಿಸುವುದಾಗಿ ಭರವಸೆ ನೀಡಿದ್ದಾರೆ. ಉಡುಪಿ ಮಣಿಪಾಲಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯ ಈ ಸೇತುವೆಯನ್ನ ಜನವರಿ 15ರ ಒಳಗಾಗಿ ಉದ್ಘಾಟಿಸಲಾಗುವುದು ಎಂದು ಹೇಳಿದ್ದಾರೆ. ಈ ಹಿಂದೆ ಸೆಪ್ಟೆಂಬರ್ ತಿಂಗಳಲ್ಲಿ ಉದ್ಘಾಟಿಸುವುದಾಗಿ ಹೇಳಿದ್ರು, ಕಾಮಗಾರಿಯಲ್ಲಿ ವಿಳಂಬ ಆಗಿದೆ ಎಂದು ಸಂಸದರು ಒಪ್ಪಿಕೊಂಡಿದ್ದಾರೆ. ಈಗಾಗಲೇ ಕಾಮಗಾರಿಗೆ ಎಲ್ಲ ಉಪಕರಣಗಳು ಬಂದಿದ್ದು ಕಾಮಗಾರಿ ವೇಗ ಪಡೆದುಕೊಳ್ಳಲಿದೆ ಎಂದು ಭರವಸೆ ನೀಡಿದ್ದಾರೆ. 26/3/2018ಕ್ಕೆ ಪಟ್ಟಿಯಾಗಿದೆ. ಅದು 78.46 ಸಿವಿಲ್ ಮತ್ತು ಅಲ್ಲಿ ಕಾಮಗಾರಿಗಳು ಪ್ರಾರಂಭ ಆಗ್ತಾ ಇದೆ. ಕೆಲವು ಕಾರಣಕ್ಕೆ ವಿಳಂಬ ಆದದ್ದು ಮತ್ತೆ ನಾನೊಂದು 4-6 ಸಾರಿ ಮೀಟಿಂಗ್ ಮಾಡಿದ್ದೆ. ಮೊನ್ನೆ ಜಿಲ್ಲಾಧಿಕಾರಿಯವರು SP ಅವರ ಸಮಕ್ಷಮದಲ್ಲಿ ಆದಂಥ ಮೀಟಿಂಗಲ್ಲಿ ಜನವರಿ 15ರೊಳಗೆ ಇದನ್ನು ವಾಹನ ಸಂಚಾರಕ್ಕೆ ಮುಕ್ತ ಮಾಡಬೇಕು ಅಂತ ಹೇಳಿದ್ದೀವಿ. ಅದಕ್ಕೆ ಬೇಕಾದಂಥ ಕಾಮಗಾರಿ ಪ್ರಗತಿಯಲ್ಲಿದೆ. ಎಲ್ಲ ಮೆಟೀರಿಯಲ್ಸು ಕೂಡ ಈಗ ಬಂದಿದೆ, ಇಲ್ಲಿಗೆ ಪೂರ್ಣ ಮೆಟೀರಿಯಲ್ಸ್ ಬಂದಿದೆ. ಜೊತೆಗೆ ಅನಿವಾರ್ಯವಾಗಿ ನಾವು ಸ್ವಲ್ಪ ನಮ್ಮ ಅಧಿಕಾರಿಗಳ ಮೇಲೆ, ಗುತ್ತಿಗೆದಾರರ ಮೇಲೆ FIR ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾಕಂದರೆ ಅಪಘಾತಗಳಾಗ್ತಾ ಇರುತ್ತೆ, ನೀವು ವಿಳಂಬ ಮಾಡ್ತಾ ಇದ್ದೀರಿ ಅನ್ನುವ ಕಾರಣಕ್ಕೋಸ್ಕರ FIR ಕೂಡ ಆಗಿದೆ. ಗುತ್ತಿಗೆದಾರರು ಮತ್ತು ಎಲ್ಲ ಇಂಜಿನಿಯರ್ಗಳು ಕೂಡ ಜನವರಿ 15ರೊಳಗೆ ನಾವು ಬಿಟ್ಟುಕೊಡ್ತೇವೆ ಅನ್ನುವಂಥ ಅಂಡರ್ಟೇಕಿಂಗನ್ನು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿದ್ದಾರೆ. ಅನಿವಾರ್ಯವಾಗಿ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ನಮಗೆ. ಆ ಹಿನ್ನೆಲೆಯಲ್ಲಿ ನಾನಿವತ್ತು ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೆ. ಎಲ್ಲ ಸಾಮಗ್ರಿಗಳು ಕೂಡ ಬಂದಿದೆ. ಇನ್ನು ಕಾಮಗಾರಿ 1-2 ದಿವಸದಲ್ಲಿ ಪ್ರಾರಂಭ ಆಗಿ ಜನವರಿ 15ರೊಳಗೆ ಬಿಡಬೇಕು ಅನ್ನುವಂಥ ಮಾಹಿತಿಯನ್ನು ಅಧಿಕಾರಿಗಳಿಂದ ಪಡೆದಿದ್ದೇವೆ. ಭಾಳ ಕಟ್ಟುನಿಟ್ಟಾಗಿ ಇದ್ರ ಮೇಲೆ ಕ್ರಮ ತಗೊಳ್ತೇವೆ. ಯಾರಿಗೂ ಬೇಸರ ಮಾಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಅದು ಜನಸಾಮಾನ್ಯರಿಗೆ ತೊಂದರೆ ಆದಾಗ ಸ್ವಲ್ಪ ಕಠಿಣವಾದಂಥ ನಿರ್ಧಾರವನ್ನು ಜಿಲ್ಲಾಡಳಿತ ಮತ್ತು ನಾವು ಕಾಮಗಾರಿ ಮಾಡೋರೆಲ್ಲ ಮೇಲ್ನೋಟ ಗಮನಿಸಬೇಕಾಗ್ತದೆ.